ಕರಾವಳಿಯಲ್ಲಿ ಹೆಚ್ಚುತ್ತಿರುವ ನೈತಿಕ ಪೊಲೀಸ್ಗಿರಿ ತಡೆ, ಅಮಾಯಕರ ಮೇಲಿನ ಹಲ್ಲೆ, ದಾಂಧಲೆ ನಡೆಸುವ ಗೂಂಡಾಗಳ ವಿರುದ್ಧದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಡಿವೈಎಫ್ಐ ಮಂಗಳೂರು ನಗರ ಸಮಿತಿಯ ವತಿಯಿಂದ ನಗರದ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ದೇಶಿಸಿ ಡಿವೈಎಫ್ಐನ ರಾಜ್ಯಾಧ್ಯಕ್ಷ ಮುನೀರ್ ಖಾಟೆಪಳ ಮಾತನಾಡಿ, ಕಳೆದ ಹಲವು ದಿನಗಳಿಂದ ಕರಾವಳಿ ಜಿಲ್ಲೆಯ ಒಳ್ಳೆಯ ವಿಚಾರಗಳಿಗಿಂತ ಕೆಟ್ಟ ವಿಚಾರಗಳಿಗೆ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ನಮ್ಮ ತುಳುನಾಡಿನ ಬೀದಿಗಳಲ್ಲಿ ಪುಂಡು ಪೋಖ್ರಿಗಳು ಗುಂಪು ಕಟ್ಟಿಕೊಂಡು ಅನೈತಿಕ ಪೊಲೀಸರಿಗೆ ಕೈಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಧರ್ಮ ಹಾಗೂ ಮುಸ್ಲಿಂ ಮಹಿಳೆಯರನ್ನ ನಿಂದಿಸುವಂತಹ ಕೆಲಸವನ್ನ ಕೆಲ ಸಂಘಟನೆಗಳು ಮಾಡ್ತಾ ಇವೆ. ತುಳುನಾಡಿನ ಕಾರ್ಣಿಕರ ಪುರುಷರಾದ ಕೋಟಿ ಚೆನ್ನೈರ ಇತಿಹಾಸಕ್ಕೆ ಅವಮಾನ ಮಾಡುವ ಕೆಲಸವಾಗ್ತಾ ಇದೆ. ಇಂತಹ ವಿದ್ಯಮಾನ ಬಹಳ ಆತಂಕಕಾರಿಯಾಗಿದ್ದು ಇದನ್ನ ಎಲ್ಲರೂ ಖಂಡಿಸಬೇಕಿದೆ ಎಂದು ಹೇಳಿದರು. ಡಿವೈಎಫ್ಐ ಮಾಜಿ ರಾಜ್ಯಾಧ್ಯಕ್ಷರಾದ ಸುನಿಲ್ ಕುಮಾರ್ ಬಜಾಲ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, ಜೆಡಿಎಸ್ ಮಹಿಳಾ ಮುಖಂಡರಾದ ಸುಮತಿ ಎಸ್ ಹೆಗ್ಡೆ, ಮನೋಜ್ ವಾಮಂಜೂರ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷರಾದ ರಫೀಕ್ ಹರೇಕಳ, ಕಾರ್ಯದರ್ಶಿ ಸುನಿಲ್ ತೇವುಲ, ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ, ಜೆರಾಲ್ಡ್ ಟವರ್, ಯಾದವ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಜಿಲ್ಲೆಗಳು ಕಳೆದ ಕೆಲವು ದಿನಗಳಿಂದ ಸತತವಾಗಿ ಸುದ್ದಿ ಆಗ್ತಾ ಇದೆ. ಅದು ಯಾವುದಾದ್ರೂ ಒಳ್ಳೆಯ ವಿಚಾರದಲ್ಲಾಗಿದ್ರೆ ಬಹುಶಃ ನಾವು ಖುಷಿ ಪಡ್ತಾ ಇದ್ವಿ. ಆದರೆ ಈ ಸುದ್ದಿ ಆಗ್ತಾ ಇರುವಂತಹದ್ದು ಒಂದು ಸಜ್ಜನರ ಜಿಲ್ಲೆ ಅಂತ ಹೆಸರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನವನ ಹರಾಜಾಕುವ ರೀತಿಯಲ್ಲಿ ಪ್ರತಿದಿನ ಮಂಗಳೂರಿನ ಬೀದಿಗಳಲ್ಲಿ ಅಥವಾ ನಮ್ಮ ತುಳುನಾಡಿನ ಬೀದಿಗಳಲ್ಲಿ ಪುಂಡ ಪೋಖರಿಗಳು ಗುಂಪು ಕಟ್ಟಿಕೊಂಡು ಜೋಡಿಗಳು ವಿದ್ಯಾರ್ಥಿಗಳ ತಂಡಗಳಿದ್ರೆ ಅದರಲ್ಲಿ ಯಾವ ಧರ್ಮದವರಿದ್ದಾರೆ, ಯಾವ ಜಾತಿಯವರಿದ್ದಾರೆ, ಯಾವ ಭಾಷೆಯವರಿದ್ದಾರೆ ಅಂತ ಪಟ್ಟಿ ಮಾಡಿಕೊಂಡು ಅದರಲ್ಲಿ ಭಿನ್ನ ಧರ್ಮದವರಿದ್ರೆ ಅವರಿಗೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಚಿತ್ರಗಳನ್ನು ಹರಿಯಬಿಟ್ಟು ಪೊಲೀಸ್ ಠಾಣೆಗೆ ಒಪ್ಪಿಸುವಂತ ಘಟನೆಗಳು ಸತತವಾಗಿ ವರದಿ ಆಗ್ತಾ ಇದೆ. ಇದಂತೂ ಬಹಳ ಆತಂಕಕಾರಿ ವಿದ್ಯಮಾನ. ನಾವಂತೂ ಕಳೆದ 3-4 ತಿಂಗಳುಗಳಲ್ಲಿ ನಮ್ಮ ನೆರೆ ದೇಶವಾದಂತಹ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸದ ಬಗ್ಗೆ ಬಹಳ ಆತಂಕಿತರಾಗಿ ಮಾತಾಡ್ತಾ ಇದ್ದೀವಿ. ಆದರೆ ತಾಲಿಬಾನ್ಗಳ ಏನೊಂದು ಸಂಸ್ಕೃತಿ ಇದೆ, ಗಂಡು ಹೆಣ್ಣು ಜೊತೆಯಾಗಿ ಮಾತಾಡಬಾರ್ದು, ಬೇರೆ ಧರ್ಮದವರು ನಮ್ಮ ಧರ್ಮದ ವಿಚಾರಗಳಲ್ಲಿ ಕೈ ಹಾಕಬಾರ್ದು, ನಾವು ಹೇಳುವಂತ ಸಂಸ್ಕೃತಿಯನ್ನೇ ಪಾಲಿಸಬೇಕು ಅನ್ನುವಂತ ಅವರ ಏನು ಒಂದು ಆ ಕಟ್ಟವಾದಂತಹ ಒಂದು ಮತೀಯ ತೀವ್ರವಾದ ಇದೆ. ಅದನ್ನು ಇವತ್ತು ಭಾರತದ ಸ್ವರೂಪದಲ್ಲಿ ಮಂಗಳೂರಿನ ಬೀದಿಯಲ್ಲಿ ಬಜರಂಗ ದಳದವರು ಇವತ್ತು ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಆತಂಕಕಾರಿ ವಿದ್ಯಮಾನ. ಕೊರೋನಾದ ಸಂಕಷ್ಟದ ಕಾಲಡೆ ನನ್ನ ದಾನೆ ಆರ್ಥಿಕ ಪುನಶ್ಚೇತನ ಆವಡು ಪಂಡದೆ ಜನಕುಲು ಇಲ್ಲಪಿದಾರದ ಬತದೆ ಬೆನೋಡು ತನ್ನ ಬದುಕನ್ನು ಕಟ್ಟೋಡು ಪಂಡದೆ ಕುಟ್ಲದ ಪೇಂಟೆಗೆ ಬತ್ತನಂದಾಂಡ ಬಹಳ ವ್ಯವಸ್ಥಿತವಾದೆ ಈ ಕುಟ್ಲದ ಜನಕಲ್ನ ಬದುಕಡು ಗೊಪ್ಪುಣ ರೀತಿಡೆ ಈ ಜಿಲ್ಲದ ಶಾಂತಿ ಸೌಹಾರ್ದತೆನೆ ಹಾಳು ಮಲ್ಪುಣ ರೀತಿಡೆ ಮೂಲು ಸಂಘ ಪರಿವಾರದ ಗೂಂಡಾ ಪಡೆ ಬಹಳ ವ್ಯವಸ್ಥಿತವಾದೆ ಇನಿ ಪಿತೂರಣೆ ಮಾಡ್ತದನೆ ಇನಿಗಳು ತೋಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಪೋಡಿಗದ ವಾತಾವರಣ ಸೃಷ್ಟಿ ಮಾಡ್ತಾರೆ. ಅಲ್ಪ ಅಲ್ಪ ಪೆಟ್ಟು ಗಲಾಟೆಲು ಇನಿ ಜನಕುಲು ಪಿದೈ ಬರೆಯರ ಪೋಡಿ ನಂಚಿನ ಪರಿಸ್ಥಿತಿ ಕೊರೋನಾದ ಸರಿಯಾದ ಲಕ್ಕದಿಜರೆ ಅಕ್ಲ ಬದುಕನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇತ್ತ ಪಿರಪ್ಪ ನನದಾನೆಂಗುಳು ಇಲ್ಲದಲ್ಲ ಈ ಕುಲ್ಲಡ ಪಂಪಿನಂಚಿನ ಕೋಮು ಸಂಘರ್ಷಗೆ ಇನೇ ಒಂಜಿ ವೇದಿಕೆಯನ್ನು ಸಜ್ಜುಗೊಳಿಸಾದರೆ ಈ ಬಿಜೆಪಿ ಬಜರಂಗಿದಕ್ಲ ಒಂಜಿ ಗೂಂಡಾ ಪಡೆ